ಪೌರತ್ವ ಕಾಯ್ದೆ ಮೂಲಕ ಬ್ರಾಹ್ಮಣಶಾಹಿ ಅಲ್ಲದವರನ್ನು ದೇಶದ ಎರಡನೇ ದರ್ಜೆ ಪ್ರಜೆಗಳನ್ನು ಮಾಡುವ ಹುನ್ನಾರ ನಡೆಸುವ ದೊಡ್ಡ ಹಿಡನ್ ಅಜೆಂಡಾ ಇದೆ. ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಲ್ಲ. ಈ ದೇಶದ ಬಡಜನತೆ, ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗದ ಜನತೆಯ ನಾಗರಿಕತ್ವವನ್ನು ಕಿತ್ತುಕೊಳ್ಳುವ ಕಾಯ್ದೆಯಾಗಿದ್ದು ದೇಶದ ಪಾಲಿಗೆ ಮಾರಕವಾಗಲಿದೆ ಎಂದು ಖ್ಯಾತ ಚಿಂತಕ, ಅಂಕಣಕಾರ ಶಿವಸುಂದರಕೊಪ್ಪ ಎಚ್ಚರಿಕೆ ನೀಡಿದರು. ಮುಸ್ಲಿಂ ಒಕ್ಕೂಟದ ವತಿಯಿಂದ ಪುತ್ತೂರು ಕಿಲ್ಲೆ ಮೈದಾನದಲ್ಲಿ ನಡೆದ ಪೌರತ್ವ ಕಾಯ್ದೆ ವಿರೋಧಿ ಸಮಾವೇಶದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಇಂದು ಸಾಕ್ಷಿ ಪುರಾವೆ ಆಧಾರದಲ್ಲಿ ದೇಶದ ನ್ಯಾಯಾಲಯಗಳು ಕೆಲಸ ನಿರ್ವಹಿಸುತ್ತಿಲ್ಲ. ಹಾಗಾಗಿ ನಾವು ಬೀದಿ ಸಂಸತ್ತಿನಲ್ಲಿ ಉತ್ತರ ಕೊಡಬೇಕಾಗಿದೆ. ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮ ಮಾಡಬೇಕಾಗಿದೆ. ಇಲ್ಲದಿದ್ದರೆ ನಮಗೆ ದೇಶ ದಕ್ಕುವುದು ಕಷ್ಟ ಎಂದು ಹೇಳಿದ ಅವರು ಸಿಎಎ ಹಿಂದೆ ಯಾವುದೇ ಉದಾತ್ತ ಉದ್ದೇಶವಿಲ್ಲ ಎಂದರು. ನಾನು ಈ ದೇಶದಲ್ಲಿ ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡ್ಕೊಳ್ಬೇಕಂದ್ರೂ ಕೂಡ ಮೊದಲನೇ ಕಂಡೀಷನ್ ನಾನು ಈ ದೇಶದ ನಾಗರಿಕ ಆಗಿರಬೇಕು. ಈ ದೇಶದ ನಾಗರಿಕ ಆಗಿದ್ರೆ ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ನನಗೆ ಹಕ್ಕು. ನಾಗರಿಕ ಆಗಿದ್ರೇನೆ ನನಗೆ ರೇಷನ್ ತಗೊಳಕ್ ಹಕ್ಕು. ನಾಗರಿಕ ಆಗಿದ್ರೇನೆ ಅಂಗಡಿ ತೆಗೆಯೋದಕ್ಕೆ, ವೃತ್ತಿ ಮಾಡೋದಕ್ಕೆ ಹಕ್ಕು. ನಾಗರಿಕ ಆಗಿದ್ರೇನೆ ಈ ಸಭೆ ಮಾಡೋದಕ್ಕೆ ಹಕ್ಕು. ನಾಗರಿಕತ್ವ ಅನ್ನೋದು ಹಕ್ಕುಗಳ ಹಕ್ಕು. ಹೀಗಾಗಿ ಈ ನಾಗರಿಕತ್ವ ಯಾರಿಗೆ ಸಿಗಬೇಕು? ಇದೇ ವೇಳೆ ಎಸ್ಕೆಎಸ್ಎಸ್ಎಫ್ ರಾಜ್ಯಾಧ್ಯಕ್ಷ ಅನೀಸ್ ಕೌಸರಿ, ಅಬು ಸೂಫಿಯಾನ್ ಮದನಿ, ಜೆಡಿಎಸ್ ಮುಖಂಡ ಎಂಬಿ ಸದಾಶಿವ, ಕಾಂಗ್ರೆಸ್ ಮುಖಂಡ ಕಾವು ಹೇಮನಾಥ ಶೆಟ್ಟಿ, ಪಿಎಫ್ಐ ಮುಖಂಡರಾದ ಸಿಎಂ ನಾಸರ್, ಶಾಫಿ ಬಿಳ್ಳಾರೆ ಮತ್ತಿತರರು ಮಾತನಾಡಿದರು. ಮುಂದೆ ನನಗೆ ಹೇಳಲಿಕ್ಕಿದೆ, ಒಂದು ಅವರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ನಿನ್ನೆ ಮುಳುಗಿದ್ರಲ್ಲೂ ನಾನು ಇದನ್ನ ಹೇಳಿದ್ದೆ. ಒಂದು 30-40 ವರ್ಷದ ಹಿಂದೆ ಹೋದ್ರೆ ಹಿರಿಯರೆಲ್ಲ ಇಲ್ಲಿ ಕೂತಿದ್ದಾರೆ, ತುಂಬಾ ಜನ. ಎಂತಹ ವಾತಾವರಣ ಇತ್ತು, ಈ ವಾತಾವರಣಕ್ಕೆ ಬೆಂಕಿ ಇತ್ತು ಯಾರು ಅನ್ನೋದನ್ನ ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಿ. ಎಷ್ಟು ಅನ್ಯಾಯವಾಗಿತ್ತು ನಮ್ಮ ಸಮಾಜ. ಇದೇ ಪುತ್ತೂರಿನ ಹಳ್ಳಿಗಳಿರ್ಬೋದು, ಬೇರೆ ಕಡೆ ಇರ್ಬೋದು, ಇವನು ಮುಸಲ್ಮಾನ, ಇವನು ಹಿಂದೂ ಮತ್ತೊಂದಂತೇಳಿ ನೋಡ್ತಾ ಇದ್ರ. ಮಾತಾಡ್ತೀರಿ ಇವತ್ತು ಮುಸಲ್ಮಾನರಿಗೆ ವ್ಯಾಪಾರ ಕೊಡ್ರೆ ಬಲ್ಲಿಯ ಎಂಕಲು ಬಿಸ್ನೆಸ್ ಕೊರೋಡು, ಮಾರ್ವಾಡಿ ನಕಲಿ ಕೊರೋಡು. ಕೊರೋಡು ಯಾಕೆ ಹೇಳಿ? ನಾವೇ ಸಣ್ಣವರಿರುವಾಗ ನಿಮ್ಮ ಮನೆಯ ತಂದೆ ಕುಡಿದು. ಪುತ್ತೂರು ಕೇಂದ್ರ ಜುಮಾ ಮಸೀದಿಯ ಮುದರಿಸ್ ಸೈಯದ್ ಅಹ್ಮದ್ ಪಕೋಯ ತನ್ಯಾಳ್, ಪುತ್ತೂರು ತಾಲೂಕು ಸಂಯುಕ್ತ ಅಜಾಮತ್ ಅಧ್ಯಕ್ಷ ಹಾಜಿ ಎಸ್ ಇಬ್ರಾಹಿಂ ಕಮಾಡಿ, ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಅಶ್ರಫ್ ಕಲ್ಲೇಗ, ನೂರುದ್ದೀನ್ ಸಲ್ಮಾರ್ ಮೊದಲಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು.